ವಿಠಲ ಪದವಿ ಪೂರ್ವ ಕಾಲೇಜು ಸುವರ್ಣ ರಂಗಮಂದಿರದಲ್ಲಿ ವಿಠಲ ವಿಶ್ವಮಾತಾ ಗೋಮಾತಾ ಸಮಿತಿ ವತಿಯಿಂದ 40ನೇ ಬಹುಮಾಧ್ಯಮ ಬಳಕೆಯ ವಿನೂತನ ಶೈಲಿಯ ಅದ್ದೂರಿ ನೃತ್ಯ ನಾಟಕ ವಿಶ್ವಮಾತಾ ಗೋಮಾತಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಿನ್ನಿಕೋಳಿ ಶ್ರೀ ಶಕ್ತಿ ದರ್ಶನ ಯೋಗಾಶ್ರಮದ ಯೋಗಾಚಾರ್ಯ ದೇವಬಾಬಾ ಅವರು ದೇಸಿ ಗೋವನ್ನ ವಧಿಸುವುದರಿಂದ ಮಹಾಪುರುಷರ ಮೇಲೆ ದಾಳಿ ಮಾಡಿದ ಹಾಗೆ ಮಕ್ಕಳನ್ನ ಪ್ರೀತಿಸುವವರು ವಿದೇಶಿ ಹಸುವಿನ ಹಾಲು ನೀಡುವುದಿಲ್ಲ. ಕೇರಳದಲ್ಲಿ ಶ್ರೀಕೃಷ್ಣನ ಗೋವು ಇಲ್ಲದ ಕಾರಣ ಹೆಚ್ಚು ರೋಗಗಳು ಪತ್ತೆಯಾಗ್ತಿದೆ. ಕಪಿಲ ಗೋವು ಜಗತ್ತಿನಲ್ಲಿ ಬಹಳಷ್ಟು ಶ್ರೇಷ್ಠವಾದ ಗೋವು. ಗೋವು ಇದ್ದಲ್ಲಿ ಮಾತ್ರ ಭಾರತ ಮಾತೆ ಇರಲು ಸಾಧ್ಯ ಎಂದು ಹೇಳಿದರು. ಅದು ಒಂದು ಒದ್ದಾಡಿ ಜೀವ ಅದಕ್ಕಾಗಿ ನಾಟಕ ಮಾಡ್ತಾ ಇದ್ದೆ. ಈ ಒದ್ದಾಟವನ್ನು ನೋಡಿಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ, ನಾವು ಸುಮ್ಮನೆ ಇದ್ದೇವೆ. ಮತ್ತೆ ನಮ್ಮ ಮಕ್ಕಳಿಗೆ ಆ ಎಚ್ಚರಿಕೆಯನ್ನು ಕೊಡ್ತೇವಲ್ಲ. ತಾಯಿಯಾಗಿ ನೀವು ಮಕ್ಕಳಿಗೆ ಈ ವಿಷಪೂರಿತವಾದ ಯಾಕೆ ಕೊಡ್ತಾ ಇದ್ದೀರಾ? ನಿಮ್ಮ ಮಗು ಅಂಧ ಮಗು ಆಗ್ತದೆ, ಸ್ಪೆಷಲ್ ಚೈಲ್ಡ್ ಆಗ್ತದೆ, ಅಥವಾ ಡಯಾಬಿಟಿಕ್ ಆಗ್ತದೆ, ಅಥವಾ ಕ್ಯಾನ್ಸರ್ ಸೆಲ್ ಇಟ್ಕೊಂಡು ಬರ್ತದೆ. ಇದಕ್ಕೆ ಕಾರಣ ಯಾರು? ನಾವು 80 ವರ್ಷದ ಮುದುಕ ನನಗೆ ಬೇಕಾ ಗೋವಿನ ಹಾಲು, ಗೋವು, ನಾನು ಕೃಷ್ಣನ ಗೋವು ಸಾಕಿ ನಾನೇ ತಗೊಂಡು ಹೋಗ್ತೇನೆ ಅಂತ ನಾಳೆ ನಾಳೆಗೆ ಸಾಯೋದು. ಈ ಗೋವಿನ ಹೀಗೆ ಡ್ರಾಮ ಮಾಡುವುದು ನನಗಾಗಿ ಅಲ್ಲ, ನಿಮಗಾಗಿ. ನಾವು ಹಣ ಕೊಟ್ಟು ಟಿಕೆಟ್ ಕೊಟ್ಟು ಡ್ರಾಮ ಮಾಡುವುದಿಲ್ಲ. ಯಾಕೆ? ಕೃಷ್ಣನ ಆಶೀರ್ವಾದ ಇದೆ. ಇಷ್ಟರವರೆಗೆ ಹಣದ ವ್ಯಾಪಾರ ನಾವು ಮಾಡಿಲ್ಲ. ಮಂಗಳೂರಿನ ಬಂದರ್ನ ಶ್ರೀ ವೈಕುಂಠಂ ಫಾರ್ಮ್ಸ್ನ ಕೆ ಅನಂತ ಕಾಮತ್ ರವರು ಮಾತನಾಡಿ, ಜೆರ್ಸಿ HF ಗೋವಿನ ಆಕಾರದ ಪ್ರಾಣಿಯಷ್ಟೇ. ಹಸುವಿನ A1 ಹಾಲಿನಿಂದ ಕ್ಯಾನ್ಸರ್ ಸೇರಿ ವಿವಿಧ ರೋಗ ಬರುತ್ತಿದೆ. ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡಲು ದೇಸಿ ಗೋವಿನ ರಕ್ಷಣೆ ಮಾಡಬೇಕಾಗಿದೆ. 21 ಲಕ್ಷ ಕೋಟಿ ರೂಪಾಯಿ ಗೋವಿನ ಬದಲಾವಣೆಯಿಂದ ದೇಶಕ್ಕೆ ನಷ್ಟವಾಗುತ್ತಿದ್ದು, ದೇಸಿ ಗೋ ಸಾಕಣೆಯಿಂದ ಇದನ್ನ ಉಳಿಸಬಹುದು ಎಂದರು. ಡಯಾಬಿಟಿಸ್, BP, ಥೈರಾಯ್ಡ್, ಮೈಗ್ರೇನ್ಸ್, ನೀವು ಹಾರ್ಟು, ಈಗೆಲ್ಲ ಯಾವ್ಯಾವ ರೋಗ ಬಂದು ಅದೆಲ್ಲ ಜರ್ಸಿ HF ಬರುವುದು ಅಂತ ಹೇಳಿದರು. ಜರ್ಸಿ HF ಹಸುವಿನ ಹಾಲಲ್ಲಿ ಬೀಟಾ ಕ್ಯಾಲ್ಸಿಯಂ ಮೋರ್ಫಿನ್ ಅನ್ನೋ ಪ್ರೋಟೀನ್ ಇದೆ. ಇಂಗ್ಲಿಷ್ ಮೆಡಿಕಲ್ ಲ್ಯಾಂಗ್ವೇಜ್ BCM7 ಅಂತ ಹೇಳಿದೆ. ಅದು ಮನುಷ್ಯನಿಗೆ ಹಾಲು ಬಂದ ಮೇಲೆ ಆ ಪ್ರೋಟೀನ್ ಕರಗುವ ಶಕ್ತಿ ಇಲ್ಲ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಗದ್ದೆಯಲ್ಲಿ ಕೆಲಸ ಮಾಡೋರಿದ್ದಾರೆ, ಇಲ್ಲಾಂದ್ರೆ ತುಂಬ ಜಿಮ್ಮಲ್ಲಿ ಓಡಾಡಿದ್ರೆ ಪ್ರಾಕ್ಟೀಸ್ ಮಾಡೋದಿದ್ರೆ ಅವರಿಗೆ ಜೀರ್ಣ ಆಗ್ತದೆ. ಸಾಮಾನ್ಯರಿಗೆ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗೋದಿಲ್ಲ ಅಂದರೆ ಏನಾಗ್ತದೆ? ನಮ್ಮ ಕಿಡ್ನಿ, ಲಿವರ್, ಹಾರ್ಟ್ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಅದು ಕೆಲಸ ಮಾಡ್ತಾ ಇರ್ತದೆ, ಅದಕ್ಕೆ ರೆಸ್ಟ್ ಸಿಗುವುದಿಲ್ಲ. ಸಾಮಾನ್ಯವಾಗಿ ನಾವು ಏನು ಆಹಾರ ಸೇವನೆ ಮಾಡಬೇಕಂದ್ರೆ, ನಾವು ಏನು ತಿಂತೀವಿ ತಿಂದ 3 ಗಂಟೆ ಒಳಗೆ ಜೀರ್ಣ ಆಗಿ ಹೊರಗೆ ಬರಬೇಕು. ಕಿನ್ನಿಕೋಳಿ ಶ್ರೀ ಶಕ್ತಿ ದರ್ಶನ ಯೋಗಾಶ್ರಮದ ಯೋಗಾಚಾರ್ಯ ದೇವಬಾಬಾ ಅವರ 40ನೇ ಬಹುಮಾಧ್ಯಮ ಬಳಕೆಯ ವಿನೂತನ ಶೈಲಿಯ ಅದ್ದೂರಿ ನೃತ್ಯ ನಾಟಕ ಪ್ರದರ್ಶನಗೊಂಡಿತು. ಇನ್ನು ದೇಶೀಯ ಗೋವುಗಳ ಮಹತ್ವವನ್ನ ಪರದೆಯ ಮೂಲಕ ತೋರಿಸಲಾಯಿತು. ಕಾಲ್ನಡಿಗೆಯಲ್ಲಿ ವಿಶ್ವ ಪರ್ಯಟಿಸಿದ ಸೀತಾರಾಮ ಕಿದಿಲಾಯ, ವಿಠಲ ವಿದ್ಯಾಸಂಘದ ಸಂಚಾಲಕ LN ಕೂಡೂರು, ವಿಠಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆದರ್ಶ ಚೊಕ್ಕಾಡಿ, ವಿಠಲ ವಿಶ್ವಮಾತಾ ಗೋಮಾತಾ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ ಪೈ ಉಪಸ್ಥಿತರಿದ್ದರು. ಯುಗ
ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.